ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ವಿ4 ನ್ಯೂಸ್ನ ಗುರುಕಾರ ನೆನೆಸಿ ಗುರುವಾದನೇಕೆ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರು ಪರಂಪರೆಗಿಂತ ಇತಿಹಾಸದಲ್ಲಿ ಗುರು ನಡೆದು ಬಂದ ದಾರಿಯ ಬಗೆಗೆ ಅಧ್ಯಯನ ಅತಿ ಮುಖ್ಯ. ಆ ನಿಟ್ಟಿನ ಕಣ್ಣೋಟವನ್ನೀಗ ಬೀರೋಣ. ಗುರುಗಳನ್ನು ವೈಭವೀಕರಿಸಿ ಕೆಲವರು ರಾಜಕೀಯ ಮಾಡುವುದು ಮತ್ತು ಹಣ ಸಂಗ್ರಹಿಸುವುದು ಕಳೆದೆರಡು ದಶಕಗಳಿಂದ ಹೆಚ್ಚಾಗಿದೆ. ಗುರು ಎಂಬ ನುಡಿ ಹೇಗೆ ಬಂತು, ಏಕೆ ಬಂತು ಎಂಬುದು ತಿಳಿಯುವುದು ಕಷ್ಟದ ವಿಚಾರವಲ್ಲ. ಇದು ನಮ್ಮ ಪೂರ್ವದ ಬಿರುವರಿಂದ, ಬಿಲ್ಲರಿಂದ, ಬುಡಕಟ್ಟು ಜನರಿಂದ ಬಂದ ನುಡಿಯಾಗಿದೆ. ಅದರ ಮೂಲ ರೂಪ ಗುರಿಕಾರ. ಗುರಿಕಾರ ಗುರುವಾದನೇಕೆ, ಬೇರೆಯವರ ಮಡಿಲು ಸೇರಿದನೇಕೆ? ಬಿರುವ, ಬಿಲ್ಲ, ಬಿಲ್ಲವ, ಬಿಲ್ಸ್ ಅಲ್ಲದೆ ಅಂದಿನ ಎಲ್ಲ ಜನರು ಬೇಟೆಯಾಡಿ ಬದುಕುವ ಜನರಾಗಿದ್ದರು. ಇಂದಿಗೂ ಬುಡಕಟ್ಟು ಜನರಲ್ಲಿ ಸಾಕಷ್ಟು ಮಂದಿ ಬಿಲ್ಲು ಬಾಣ ಹಿಡಿದು ಓಡಾಡುವವರೇ ಆಗಿದ್ದಾರೆ. ಇಲ್ಲಿ ಎರಡು ಮಜಲು ಇದೆ. ಒಂದನೆಯದು ತನ್ನ ಗುರಿ ಚಾಕಚಕ್ಯತೆಯಿಂದ ಗುಂಪಿನ ಗುರಿಕಾರ ಆಗುವುದು. ಗುಂಪಿನ ಗುರಿಕಾರ ಎಂದರೆ ಆ ಗುಂಪಿನಲ್ಲಿ ಅತಿ ಚಾಣಾಕ್ಷ ಬೇಟೆಯ ಗುರಿಕಾರ ಆಗಿರುವನು. ಆ ಗುರಿಕಾರನು ಗುರುಕಾರ ಇಲ್ಲವೇ ಗುರು ಆಗುವುದು ಹೇಗೆ? ಆ ಬೇಟೆಗಾರರ ಕಲ್ಗಾಲದ ಗುಂಪುಗಳಲ್ಲಿ ಒಂದು ಗುಂಪಿನ ನಾಯಕನೇ ಆ ಗುಂಪಿನ ಎಳೆಯರಿಗೆ ಗುರು ಆಗಿರುತ್ತಿದ್ದ. ಆತನು ಬಾಣ ಗುರಿ ಇಡುವುದು ಮಾತ್ರ ಎಂದೇನಲ್ಲ, ಆ ಗುಂಪಿನ ಬೇಟೆಯ ಕ್ರಮ ಏನಿದೆ ಅದನ್ನೆಲ್ಲ ಎಳೆಯರಿಗೆ ಕಲಿಸುತ್ತಿದ್ದ. ಹಾಗೆಯೇ ಆ ಗುಂಪಿನ ಬದುಕಿನ ಎಲ್ಲ ಕ್ರಮಗಳನ್ನು ಕಲಿಸುತ್ತಿದ್ದ. ಅವರದೇ ನಿಸರ್ಗ ಮೂಲದ ಧರ್ಮ ಪಾಲನೆಯೂ ಇರುತ್ತಿತ್ತು. ಈಗಲೂ ಭಾರತದ ಅತಿ ದೊಡ್ಡ ಬುಡಕಟ್ಟು ಪಂಗಡವಾದ ಸಂತಾಲ್ರಲ್ಲಿ ಸರಣ ಪ್ರಕೃತಿ ಧರ್ಮ ಎಂಬುದು ಇದೆ. ಜಾರುಖಂಡ ರಾಜ್ಯವು ಆ ಧರ್ಮಕ್ಕೆ ಮಾನ್ಯತೆಯನ್ನು ನೀಡಿದೆ. ಸಂತಾಲ, ಸಂತಲ, ತಲದವರು, ತಲವರು, ತುಳುವರು ಇವರೆಲ್ಲ ಇಲ್ಲಿನ ಮೂಲ ನಿವಾಸಿಗಳ ಆದಿಮ ಗುಂಪುಗಳಿಗೆ ಸೇರಿದವರಾಗಿದ್ದಾರೆ. ಒಂದು ಗುಂಪಿನ ಗುರಿಕಾರನು ಅಂದರೆ ಅವನು ಗುರಿ ಸೇರಿಸುವವನು ಆಗಿರುತ್ತಾನೆ. ಏಕೆಂದರೆ ಯಾವುದೇ ಸಮುದಾಯಕ್ಕೆ ಒಂದು ಗುರಿ ಇದ್ದೇ ಇರುತ್ತದೆ. ಆ ಗುರಿ ಸೇರಿಸುವ ಜವಾಬ್ದಾರಿಯ ತಾಂಡೇಲಾದಿಗೆ ಮುಂದಾಳ್ತನವೂ ಕೂಡ ಆ ಗುರಿಕಾರ, ಗುರುಕಾರನಿಗೆ ಸೇರಿದ್ದಾಗಿರುತ್ತದೆ. ಹೀಗೆ ಬಂದ ಗುರು ಪರಂಪರೆಯು ಮುಂದೆ ಆಶ್ರಮದ ಗುರು, ಶಾಲೆಯ ಗುರು ಎಂಬಲ್ಲಿಗೆ ತಲುಪಿದೆ. ಆದರೆ ಗುರುಗಳು ಎಲ್ಲರೂ ಸಮರ್ಥರು ಎಂದು ಹೇಳಲಾಗದು, ನ್ಯಾಯಪರರು ಎಂದು ಹೇಳಲಾಗದು, ಹಾಗೂ ಸರ್ವ ಸಮಭಾವದವರು ಎಂದು ಹೇಳಲಾಗದು. ಈಗಿನ ಗುರು ಸಮೂಹಕ್ಕೂ ಈ ಮಾತು ಸಲ್ಲುವುದಾದರೂ ಪುರಾಣ ಸಾಕ್ಷ್ಯಗಳು, ಇತಿಹಾಸ ಸಾಕ್ಷ್ಯಗಳು ಕೂಡ ಅದನ್ನು ಪುಷ್ಟೀಕರಿಸುತ್ತವೆ. ದ್ರೋಣನು ತನ್ನ ಪ್ರಿಯ ಶಿಷ್ಯ ಅರ್ಜುನ ಪಕ್ಷಪಾತಿಯಾಗಿ ಏಕಲವ್ಯನಿಂದ ಹೆಬ್ಬೆರಳು ಗುರುದಕ್ಷಿಣೆ ಕೇಳಿದ. ಗುರುಗಳ ಕ್ರೂರ ಮನೋಭಾವಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕಾಗುವುದಿಲ್ಲ. ಹೆಬ್ಬೆರಳು ದಾನ ಎಂದರೆ ಏಕಲವ್ಯನು ಕಲಿತಿದ್ದ ಅತ್ಯುತ್ತಮ ಗುರಿಗಾರಿಕೆಯ ಬಿಲ್ಲು ಬಾಣ ವಿದ್ಯೆಗೆ ಎಳ್ಳು ನೀರು ಬಿಡುವುದು ಎಂದು ಅರ್ಥ. ಪರಶುರಾಮನು ಕರ್ಣನಿಗೆ ನೀಡಿದ ವಿದ್ಯೆಗೆ ಶೂದ್ರನೆಂದು ತಿಳಿದಾಗ ಶಾಪ ನೀಡಿದನಂತೆ. ಕತೆ ಏನಾದರೂ ಇರಲಿ, ವರ್ಣಾಶ್ರಮ ಧರ್ಮ ಉಳಿಸಲಿಕ್ಕಾಗಿ ನಡೆದ ಹೇಯ ಜಾತೀಯತೆ ಉದಾಹರಣೆಗಳಲ್ಲಿ ಇದು ಒಂದಾಗಿದೆ. ಶುಕ್ರಾಚಾರ್ಯರಿಗೆ ಶಿಷ್ಯನಾಗಿ ಬಂದ ಕಚನ ಒಳತೋಟೆ ಗುರುವಿನ ಮಡದಿಯನ್ನು ಎಗರಿಸಿದ. ಚಂದ್ರನ ಕಿತಾಪತಿ ಇವೆಲ್ಲ ಕತೆ ಎಂದರೂ ಅಂದಿನ ಸಮಾಜವನ್ನು ಪ್ರತಿಬಿಂಬಿಸುವುದಾಗಿದೆ. ಶಿಷ್ಯರನ್ನು ತಮ್ಮ ಸ್ವಂತಕ್ಕೆ ಬಳಸಿಕೊಂಡ ಕತೆಗಳು ಇದೆ. ದೃಪದನ ವಿರುದ್ಧ ಎತ್ತಿಕಟ್ಟಿದ ದ್ರೋಣ, ಮೂಲ ನಿವಾಸಿಗಳ ವಿರುದ್ಧ ರಾಮ ಲಕ್ಷ್ಮಣರನ್ನು ಎತ್ತಿಕಟ್ಟಿದ ವಿಶ್ವಾಮಿತ್ರ ಎಂದು ಕತೆಗಳ ಬುಟ್ಟಿಗಳೇ ನಮ್ಮ ಬಳಿ ಇದೆ. ಈಗ ಹಲವು ಸ್ವಯಂ ಘೋಷಿತ ಗುರುಗಳಿದ್ದಾರೆ. ಮತ್ತೆ ಎಲ್ಲೂ ಕೆಲಸ ಸಿಗದೆ ಶಿಕ್ಷಕ ವೃತ್ತಿಗೆ ಬಂದ ಹಲವರಿದ್ದಾರೆ. ಪಾಠದಲ್ಲಿ ಪಕ್ಷಪಾತ ಮಾಡುವವರು ಇದ್ದಾರೆ. ವಿಶ್ವವಿದ್ಯಾನಿಲಯಗಳಲ್ಲಿ ಗುರುದಕ್ಷಿಣೆಯಾಗಿ ಏನನ್ನೋ ಕೇಳಿದ ಕಿತಾಪತಿಗಾರರ ಬಗೆಗೂ ಪತ್ರಿಕೆಗಳಲ್ಲಿ ವರದಿಯಾಗಿದ್ದಿದೆ. ಗುರುಗಳಿಗೆ ಗೌರವ ಸಲ್ಲಿಸುವಾಗ ಅವರ ಯೋಗ್ಯತೆಗೆ ತಕ್ಕಂತೆ ಗೌರವ ಸಲ್ಲಿಸದೆ ಬೇರೆ ವಿಧಿ ಇಲ್ಲ. ಒಳ್ಳೆಯ ಗುರುಗಳಿಗೆ ಮತ್ತೆ ಕೆಟ್ಟ ಗುರುಗಳಿಗೆ ಸಮಾನ ಗೌರವ ಸಲ್ಲಿಕೆ ಎಂದು ಸಲ್ಲ. ಇನ್ನು ಈಗಂತೂ ಹೆಚ್ಚಿನ ಶಿಕ್ಷಕರು ಕಲಿಯುವವರ ಹಿತಕ್ಕಿಂತ ಈ ಕೆಲಸದಲ್ಲಿ ನನಗೇನು ಎಂಬುದರತ್ತಲೇ ಕಣ್ಣಾಗಿರುತ್ತಾರೆ. ಇವೆಲ್ಲದರ ನಡುವೆ ಒಂದಷ್ಟು ಅರ್ಪಣಾ ಮನೋಭಾವದ ಶಿಕ್ಷಕರು ಇದ್ದಾರೆ. ಅವರಿಗೆ ವಂದನೆ ಸಲ್ಲಲೇಬೇಕು. ಗುರುಕಾರ ನೆನೆಸಿ ಗುರುವಾದನೇಕೆ ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಈಚೆಗಾಗುವ ಎಲ್ಲ ಗುರುಗಳು ಅರ್ಹರೇನಲ್ಲ, ಮಾನವೀಯತೆಯವರೂ ಅಲ್ಲ. ಆದರೆ ಉತ್ತಮ ಗುರುಗಳಿಗೆ ಸರಿಯಾದ ಗೌರವ ಸಲ್ಲಲೇಬೇಕು. ಇದು ಇವತ್ತಿನ ನಮ್ಮ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.